ಕುಂದಾಪುರ ಕೋಟಾತಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ದಲಿತರ ಕಾಲೋನಿಯ ಮೆಹಂದಿ ಮನೆಯಲ್ಲಿ ಡಿಜೆ ಹಾಕಿದ ಕಾರಣಕ್ಕೆ ಪೊಲೀಸರು ಲಾಠಿ ಏಟು ನೀಡಿ ದೌರ್ಜನ್ಯ ಎಸಗಿದ ಪ್ರಕರಣಕ್ಕೆ ಸಂಬಂಧಿಸಿ ಮದುವೆ ಮನೆಗೆ ಬುಧವಾರ ರಾತ್ರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಭೇಟಿ ನೀಡಿ ಸಂತ್ರಸ್ತರೊಂದಿಗೆ ಸಮಗ್ರ ಮಾಹಿತಿಯನ್ನು ಪಡೆದುಕೊಂಡರು. ಈ ಸಂದರ್ಭ ಜಿಲ್ಲಾಧಿಕಾರಿ ಕೂರ್ಮರಾವ್, ಎಸ್ಪಿ ವಿಷ್ಣುವರ್ಧನ್, ಬ್ರಹ್ಮಾವರ ತಹಶೀಲ್ದಾರ್ ರಾಜಶೇಖರ ಮೂರ್ತಿ ಜೊತೆಗೆ ಇದ್ದು ಅಹವಾಲನ್ನು ಸ್ವೀಕರಿಸಿದರು. ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ಸಂಬಂಧಪಟ್ಟ ಠಾಣಾಧಿಕಾರಿಗಳನ್ನು ಅಮಾನತು ಮಾಡಲಾಗಿದ್ದು 6ಕ್ಕೂ ಹೆಚ್ಚು ಪೊಲೀಸರನ್ನು ವರ್ಗಾವಣೆ ಮಾಡಲಾಗಿದೆ. ಮೇಲಾಧಿಕಾರಿಗಳಿಂದ ಸಮಗ್ರ ತನಿಖೆ ನಡೆಸಲಾಗ್ತಾ ಇದೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಕಾಲೋನಿಯನ್ನ ವಿವಿಧ ಇಲಾಖೆಗಳ ಮೂಲಕ ಅಭಿವೃದ್ಧಿಪಡಿಸಲು ಪ್ರಯತ್ನಿಸಲಾಗ್ತಾ ಇದೆ ಎಂದರು. ಈ ಸಂದರ್ಭ ಕೋಟಾತಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಶ್ವಿನಿ ದಿನೇಶ್ ಸೇರಿದಂತೆ ಹಲವು ಮಂದಿ ದಲಿತ ಮುಖಂಡರು ಉಪಸ್ಥಿತರಿದ್ದರು. ಅನೇಕರು ಹೇಳಿದರು ಪ್ರಕರಣಗಳನ್ನು ಹೊರಗಿನವರ ಮೂಲಕ ತನಿಖೆ ಮಾಡಿಸಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ಪರಿಶೀಲನೆ ಮಾಡ್ತೇವೆ ಮತ್ತು ಅವರ ಕುಟುಂಬದ ಅವರ ಹಕ್ಕುಪತ್ರಗಳು, ಬಡವರಿಗೆ ಬೇಕಾದಂಥ ಅಭಿವೃದ್ಧಿಗಳು, ಅವರ ಮನೆ ರಚನೆಗಳು, ಅವರನ್ನ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಭಾಳ ದಿನಗಳಿರುವಂಥ ಬೇಡಿಕೆಯನ್ನು ಆದಷ್ಟು ಬೇಗ, ಯಾಕಂದರೆ 4 ಜನರಿಗೆ ಹಕ್ಕುಪತ್ರ ಕೊಡುವಂಥ ಯೋಚನೆಯನ್ನು ಈಗಾಗಲೇ ಜಿಲ್ಲಾಧಿಕಾರಿಯವರು ಪ್ರಕಟಿಸಿದ್ದಾರೆ. ಇನ್ನು 5 ಜನರಿಗೆ ಸಂಬಂಧಪಟ್ಟಂಥ ಭೂಸ್ವಾಧೀನವನ್ನು ಮಾಡಿಕೊಂಡು ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ಬೇಕಾಗುವಂಥ ಎಲ್ಲ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ದೇವೆ. ಒಟ್ಟಾರೆ ಹಿನ್ನೆಲೆ ಇರುವುದೇನೆಂದರೆ, ಅತ್ಯಂತ ಕಷ್ಟ ಕಡೆಯ ಮನುಷ್ಯರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದಂಥ ಈ ಕುಟುಂಬಕ್ಕೆ ದೌರ್ಜನ್ಯ ನಡೆದಿರುವುದು ನಮ್ಮೆಲ್ಲರ ಮನಸ್ಸಲ್ಲಿ ಎಲ್ಲರಿಗೂ ಕೂಡ ನೋವನಿಸಿದೆ. ಅವರು ಇವರು ಅಂತೇಳಿ ಎಲ್ಲ ಎಲ್ಲರಿಗೂ ಕೂಡ ನೋವನಿಸಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ ಅನ್ನುವಂಥ ಧೈರ್ಯ ತುಂಬಲಿಕ್ಕೋಸ್ಕರ ನಾವು ಬಂದಿದ್ದೇವೆ. ಯಾವ ಕಾರಣಕ್ಕೂ ಕೂಡ ಈ ಕುಟುಂಬಕ್ಕೆ ತೊಂದರೆ ಆಗದಂತೆ ಇವ್ರ ಮೇಲೆ ಮಾನಸಿಕವಾಗಿ, ದೈಹಿಕವಾಗಿ ಅಥವಾ ಆಡಳಿತಾತ್ಮಕವಾಗಿ ಅಥವಾ ಯಾವುದಾದ್ರೂ ಪ್ರತ್ಯಕ್ಷ ಪರೋಕ್ಷವಾಗಿ ಯಾವುದೇ ತೊಂದರೆ ಇಲ್ಲದಂತೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸಮಾಜ ಕಲ್ಯಾಣ ಮಂತ್ರಿಯಾಗಿ ನಮ್ಮೆಲ್ಲ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಈ ವಿಷಯಗಳನ್ನು ತಿಳಿಸಿದ್ದೇನೆ. ನಮ್ಮ ಗ್ರಾಮಾಂತರಗಳ ಮೂಲಕ ಅವರಿಗೆ ಭದ್ರತೆ ಕೊಡಲಿಕ್ಕೆ ಏನೋ ಮಾಡ್ತೇವೆ ಅದನ್ನೆಲ್ಲವನ್ನು ಮಾಡ್ತೇವೆ. ಈ ಕುಟುಂಬಗಳೆಲ್ಲವೂ ಕೂಡ ನೆಮ್ಮದಿಯಲ್ಲಿರಬೇಕು. ಇಡೀ ಊರವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತೇವೆ ಮತ್ತು ಸಂತ್ರಸ್ತ ಕುಟುಂಬಕ್ಕೆ ಸಮಾಧಾನವನ್ನು, ನೆಮ್ಮದಿಯನ್ನು ಕೊಡುವಂಥ ಕರ್ತವ್ಯದಲ್ಲಿ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟು ಏನೇನು ಬೇಕೋ ಅದನ್ನೆಲ್ಲವನ್ನು ಮಾಡುತ್ತೆ ಅನ್ನುವುದನ್ನು